ಕಳೆದ 11 ದಿನಗಳಿಂದ ಪಾವಗಡ ವ್ಯಾಪ್ತಿಯ ವಿವಿಧ ಕಡೆ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಶಾಲಾ ಕಾಲೇಜು ಸಂಘ ಸಂಸ್ಥೆಗಳು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಎಂದು ಪಾವಗಡದ ಸಿಐ ಅಜಯ್ ಸಾರಥಿ ತಿಳಿಸಿದರು. ಪಾವಗಡ ಪೊಲೀಸ್ ಇಲಾಖೆ ವತಿಯಿಂದ ಇಂದು ಪಟ್ಟಣದ ಶನಿ ಮಹಾತ್ಮ ವೃತ್ತ ಹಾಗೂ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಾಗ ರಸ್ತೆಯ ನಿಯಮಗಳನ್ನು ಪಾಲಿಸುವ ಮೂಲಕ ಅಪಘಾತಗಳಿಂದ ಪಾರಾಗಿ ಅಮೂಲ್ಯ ಜೀವ ಉಳಿಸಿಕೊಳ್ಳಿ ಎಂದು ತಿಳಿಸಿದರು. ಹಾಗಾಗಿ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡುವಾಗ ಹೆಲ್ಮೆಟ್ ಧರಿಸಿ, ಮೊಬೈಲ್ ಬಳಕೆ ಬೇಡ, ಒಂದೇ ಬೈಕಿನಲ್ಲಿ ಮೂವರ ಪ್ರಯಾಣ ಬೇಡ, ಕಡ್ಡಾಯವಾಗಿ ಡಿಎಲ್ ಹೊಂದಿರುವಂತೆ ವಿದ್ಯಾರ್ಥಿಗಳಿಗೆ ರಸ್ತೆ ಸುರಕ್ಷತೆಯ ಬಗ್ಗೆ ಮನವರಿಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗುರುನಾಥ್, ಕಾಲೇಜು ಪ್ರಾಂಶುಪಾಲರಾದ ಮಾರಪ್ಪ, ಉಪನ್ಯಾಸಕರು, ಕಾಲೇಜು ಸಿಬ್ಬಂದಿ, ವಿದ್ಯಾರ್ಥಿನಿಯರು ಹಾಜರಿದ್ದರು. ಶ್ರೀ ಶನಿ ಮಹಾತ್ಮ ವೃತ್ತದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮದಲ್ಲಿ ಹೆಲ್ಪ್ ಸೊಸೈಟಿ ಅಧ್ಯಕ್ಷ ಮಾನಂ ಶಶಿಕಿರಣ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಬೇಕರಿ ನಾಗರಾಜ್, ಲೋಕೇಶ್, ಅನಿಲ್ ಹಾಗೂ ಆಟೋ ಚಾಲಕರ ಶಮಿ, ಅರುಣ, ಚಿರಂಜೀವಿ, ರಾಮಾಂಜಿ ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು. ವರದಿ ನಂದೀಶ್ ನಾಯ್ಕ್, ಪಾವಗಡ ತಾಲೂಕು. ಲೈಸೆನ್ಸ್ ಇಲ್ಲದೆ ಗಾಡಿ ಓಡಿಸೋದು ಕಾನೂನಾತ್ಮಕವಾಗುವ ಅಪರಾಧ. ಆಮೇಲೆ ನಿಮಗೂ ಒಳ್ಳೇದಲ್ಲ ಅದು. ಆಮೇಲೆ ಕಂಪಲ್ಸರಿಲಿ ಹೆಲ್ಮೆಟ್ ಧರಿಸಿ. ಇಲ್ಲಿ ಪಾವಗಡದಲ್ಲಂತೂ ನಾನು ಒಬ್ಬರನ್ನ ಹೆಲ್ಮೆಟ್ ಹಾಕೋದು ನೋಡೇ ಇಲ್ಲ. ಹೆಲ್ಮೆಟ್ ಹಾಕಿದ್ದಾರೆ ಅಂದ್ರೆ ಅವ್ರ ಒಂಥರ ನಾವು ದೇವ್ರ ತರ ನೋಡ್ಬೇಕು, ಹಾಗೆ ಇದ್ದಾರೆ. ಒಂದು ದಿವಸ ಎಲ್ಲ ನಿಂತ್ಕೊಂಡ್ರು ಒಂದು 4 ಜನ ಹೆಲ್ಮೆಟ್ ಹಾಕೊಂಡು ಕಾಣ್ಬೋದು ಅಷ್ಟೇ. ನಮ್ಮಲ್ಲಿ ಒಂದು 28 ಫ್ಯಾಕ್ಟರಿ ಡೆತ್ ಸಾಧ್ಯನೇ ಇಲ್ಲ. ಸ್ವಲ್ಪ ಏನಾದ್ರು ಸ್ಕಲ್ಗೆ ತಾಗಿ ಸ್ವಲ್ಪ ಡೀಪ್ ಆಗಿ ಹೋಯ್ತು ಅಂದ್ರೆ ಮನುಷ್ಯ ಬದುಕೋ ಚಾನ್ಸಸ್ ಇಲ್ಲ. ಸೊ ಅದಕ್ಕೇನೆ ಏನು ಈ ಹೆಲ್ಮೆಟ್ ಧರಿಸೋದ್ರ ಬಗ್ಗೆ ಅಷ್ಟೊಂದು ಅಭಿಯಾನಗಳು ನಡೆಯುತ್ತೆ. ಸೊ ದಯವಿಟ್ಟು ನೀವುಗಳು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಧರಿಸಿ. ನಿಮ್ಮ ಮನೆಯವರು ಅವ್ರುಗಳು ಗಾಡಿ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಧರಿಸಿ. ನಿಮ್ಮ ಕಾಲೇಜಲ್ಲಿ ಕೆಲವರು ನೋಡಿದ್ದೀವಿ ವಿತೌಟ್ ಹೆಲ್ಮೆಟ್. ಸರ್ ಇಲ್ಲಿ ಹೆಂಗೆ ಅಂದರೆ ಹಿಂಗೆ ಇಟ್ಕೊಂಡಿರ್ತಾರೆ, ನಾವು ಆರು ನೋಡಿತಾನೆ ಇರ್ತೀವಿ, ಹಿಂಗೇ ಹೋಗ್ತಾರೆ. ಅಣ್ಣ ಅಣ್ಣ ಹೋಗೋಣ ಅಂದ್ರೂ ಇಲ್ಲ. ಇದಾಗಿದೆ, ಇದು ಎಷ್ಟೊಂದು ಟೈಮ್ ಆಗಿದೆ, ನಮ್ಗೇನೆ ಖುದ್ದಾಗಿ ಆಗಿದೆ. ಆಮೇಲೆ ಹಿಂಗೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಅದರದ್ದು ಒಂದು ಜಸ್ಟ್ ಸ್ಮಾಲ್ ಇನಿಷಿಯೇಟಿವ್ ಅಂತ ಅಂದ್ಕೊಳ್ಳಿ. ಏನಂದ್ರೆ ಇರೋ ಸ್ಟೂಡೆಂಟ್ಸ್ ಈಗ ಆಲ್ಮೋಸ್ಟ್ ಎಲ್ಲರೂ DL ತಗೊಳ್ಳೋಂಥ ವಯಸ್ಸು ದಾಟಿರೋರೆ ಅಲ್ವಾ?